ಭಾವದ ಪುಣ್ಯದ ಮಣ್ಣಡು ಮಲ್ಪಂಚಿತನ ಒಂದು ಗೌರವ ನನಾದು ಆರ್ನ ಸೇವೆ ಪಂಪಿಂಚಿತ ನಾವು ಸಮಾಜ ಈ ಕಂಬಳ ಒಂದು ಜಾನಪದ ಕ್ರೀಡೆ ಮತ್ತು ನಮ್ಮ ಜಿಲ್ಲೆಯ ಒಂದು ಪಾರಂಪರಿಕ ಕ್ರೀಡೆಯಾಗಿ ಬೆಳೆದು ಬಂದಿರತಕ್ಕಂಥದ್ದು. ನಾನು ಸಹ ಮಂಗಳೂರಿಗೆ 3 ತಿಂಗಳ ಹಿಂದೆ ಜಿಲ್ಲಾಧಿಕಾರಿಯಾಗಿ ಬಂದಂತಹ ಸಂದರ್ಭದಲ್ಲಿ ನನಗೆ ಕಂಬಳೋತ್ಸವ ಬಗ್ಗೆ ಮಾಹಿತಿ ಇರಲಿಲ್ಲ. ಇದರ ಬಗ್ಗೆ ಪತ್ರಿಕೆಗಳಲ್ಲಿ ಓದಿರ್ತಕ್ಕಂಥದ್ದು, ಟಿವಿಗಳಲ್ಲಿ ನೋಡಿರ್ತಕ್ಕಂಥದ್ದು ಬಿಟ್ಟರೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ. ಪ್ರಪ್ರಥಮ ಬಾರಿಗೆ ನನ್ನ ಬಂಗಲೆಗೆ ಒಂದು ಭಾನುವಾರ ಒಂದು 10 ಜನ ಒಂದು ಮನವಿಯನ್ನು ಹೊತ್ಕೊಂಡು ಬರ್ತಾರೆ. ಸರ್, ಈ ರೀತಿ ನಮಗೆ ಸಮಸ್ಯೆ ಇದೆ, ನಮಗೆ ಸಮಸ್ಯೆ ಆಗಿದೆ ಅಂತಂದ್ಬಿಟ್ಟು. ಸೊ ಆ ಸಮಸ್ಯೆ ಬಗೆಹರಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಸೊ ಅವರು ಹೇಳ್ತಾರೆ, ಸರ್ ನೀವು ಕಾಂತಾರ ಸಿನಿಮಾ ನೋಡಿದ್ದೀರಾ ಅಂತ. ಇಲ್ಲ, ನಾನು ನೋಡಿಲ್ಲ ಅಂತಂದಕ್ಕೆ ಸೊ ಅವತ್ತು ಭಾನುವಾರ ಇದ್ದಿದ್ದಕ್ಕೆ ಇಮ್ಮಿಡಿಯೇಟ್ ಆಗಿ ನಮ್ಮ ಸ್ನೇಹಿತರ ಜೊತೆಗೂಡಿ ಅದೇ ದಿವಸ ಮಧ್ಯಾಹ್ನ 3:30 ಸಿನಿಮಾಗೆ ಹೋದಂಥ ಸಂದರ್ಭದಲ್ಲಿ ಕಂಬಳೋತ್ಸವ ಕಾರ್ಯಕ್ರಮ, ಪಾರಂಪರಿಕ ಚಿತ್ರಣ, ಕ್ರೀಡೆ, ಅಲ್ಲಿ ಸೇರ್ತಕ್ಕಂಥ ಜನ, ಉತ್ಸವ, ಮನರಂಜನೆ, ಇದರ ಬಗ್ಗೆ ನಮಗೆ ಮಾಹಿತಿ ದೊರಕಿದ್ದು. ಅದರಿಂದ ಪ್ರೇರೇಪಿತನಾಗಿ ಪ್ರಪ್ರಥಮ ಬಾರಿಗೆ ಮೂಡಬಿದಿರೆಯಲ್ಲಿ ಈ ಕಂಬಳೋತ್ಸವಕ್ಕೆ ಹಾಜರಾಗಿರ್ತಕ್ಕಂಥದ್ದು. ಆದರೆ ಈ ದಿನ ಇಲ್ಲಿ ಹೈಕಳಭಾವ, ಕಾಂತಾಬಾರೆ, ಬುಧಾಬಾರೆ ಕಂಬಳೋತ್ಸವವನ್ನು ನೋಡಿದ ಮೇಲೆ ನಾನು ಸಹಕಾರಿ ರತ್ನರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಮಾತಾಡ್ತಾ ಇದ್ದೆ. ಇದು ನಿಜಕ್ಕೂ ಒಂದು ಜಾತ್ರೆ, ಒಂದು ಉತ್ಸವ. ಇದನ್ನ ರಾಜ್ಯದ ಒಂದು ನಾಡ ಹಬ್ಬವಾಗಿ, ರಾಜ್ಯ ಹಬ್ಬವಾಗಿ ಆಚರಣೆ ಮಾಡಲಿಕ್ಕೆ ಅತ್ಯಂತ ಯಶಸ್ವಿ ಕ್ರೀಡೆ, ಜಾನಪದ ಕ್ರೀಡೆ ಮತ್ತು ಎಲ್ಲ ಯುವಕರಲ್ಲಿ ಉತ್ಸಾಹವನ್ನು, ತಮ್ಮ ಪರಿಶ್ರಮವನ್ನು, ತಮ್ಮ ತಾಕತ್ತನ್ನು, ತಮ್ಮ ಬುದ್ಧಿಶಕ್ತಿಯನ್ನು ತೋರಿಸಲಿಕ್ಕೆ ಇರ್ತಕ್ಕಂಥ ಒಂದು ಕ್ರೀಡೆ. ನಮ್ಮ ಜಿಲ್ಲೆ ಅಂತಂದ್ರೆ ಅತ್ಯಂತ ಪ್ರಮುಖವಾಗಿ 2 ವಿಶಿಷ್ಟ ಪಾರಂಪರಿಕ ಕಲೆಗಳು ಜ್ಞಾಪಕ ಬರ್ತವೆ. ಒಂದು ನಮ್ಮ ಯಕ್ಷಗಾನ, ಎರಡನೇದಾಗಿ ನಮ್ಮಲ್ಲಿರ್ತಕ್ಕಂಥ ಈ ಕಂಬಳೋತ್ಸವ. ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ನಮ್ಮ ಹೈಕಳಭಾವ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ಈ ಕಂಬಳವನ್ನು ನಾವು ತಡೆದಂಥ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ಸುಮಾರು 50,000 ಜನಸಂಖ್ಯೆಯೊಂದಿಗೆ, ಅಷ್ಟು ಸಂಖ್ಯೆಯ ಕೋಣಗಳೊಂದಿಗೆ ಹೋರಾಟ ಮಾಡಿ ಇದನ್ನ ಪರ್ಮನೆಂಟ್ ಆಗಿ ಕ್ರೀಡೆ ಇರಬೇಕು ಅಂತಂದ್ಬಿಟ್ಟು, ಖಂಡಿತವಾಗಿಯೂ ಈ ಕ್ರೀಡೆ ಸೂರ್ಯಚಂದ್ರರು ಇರುವ ತನಕ, ನಮ್ಮ ಮಂಗಳೂರು ಜಿಲ್ಲೆ ಇರುವ ತನಕ, ನಮ್ಮ ರಾಜ್ಯ ಇರುವ ತನಕ ಈ ಕಂಬಳ ಕ್ರೀಡೆ ಸದಾ ಸರ್ವರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಇರುತ್ತೆ ಅಂತೇಳಿ ಹೇಳ್ತಾ, ಇದರ ಜೊತೆಗೆ ಕಂಬಳವನ್ನು ಯಾವುದೇ ರೀತಿಯಲ್ಲಿ ಹಿಂಸೆ ಇಲ್ಲದೆ ಹಿಂಸಾರಹಿತವಾಗಿ ಮಾಡಬೇಕು ಅಂತಂದ್ಬಿಟ್ಟು ಸರ್, ಮತ್ತೊಮ್ಮೆ ಈ ಕ್ರೀಡೆಯ ಗುಣಲಕ್ಷಣಗಳು ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ರೂಪುರೇಷೆಗಳು ಹಾಗೂ ಇದಕ್ಕೆ ಬೇಕಾಗಿರ್ತಕ್ಕಂಥ ಗೈಡ್ಲೈನ್ಸ್ ಸರ್ಕಾರದ ವತಿಯಿಂದ ಡಿಸೆಂಬರ್ ತಿಂಗಳಲ್ಲಿ ಒಂದು ಆದೇಶ ಬಂತು. ನನಗೆ ನಿಜಕ್ಕೂ ಕಂಬಳ ಗೊತ್ತಿಲ್ಲದೆ ಇದ್ರೂ ಕೂಡ
ಸರ್ಕಾರದ ಕಾರ್ಯದರ್ಶಿಗಳು ನನಗೆ ಫೋನ್ ಮಾಡಿ ನಾವು ಒಂದು ಡ್ರಾಫ್ಟ್ ಅನ್ನು ಮಾಡಿದ್ದೀವಿ, ಅದನ್ನು ನೀವು ಫೈನಲೈಸ್ ಮಾಡ್ಕೊಳ್ಬೇಕಂತೇಳಿ ಕಂಬಳೋತ್ಸವ ಮತ್ತು ಕಂಬಳದ ಕ್ರೀಡೆಯಲ್ಲಿ ನಾವೆಲ್ಲ ಯಾವ ರೀತಿಯ ಮಾರ್ಗದರ್ಶನಗಳನ್ನು ಅನುಸರಣೆ ಮಾಡಬೇಕಂತ ಕೇಳುವಂಥ ಒಂದು ಸದಾವಕಾಶ ಮತ್ತು ಅದೃಷ್ಟ ನನಗೆ ಬಂದಿತ್ತು ಸರ್. ಸೊ ಅದರಲ್ಲಿ 2 ಅಂಶಗಳನ್ನು ತೆಗೆದುಹಾಕಿ, ಅಂದರೆ ನಮ್ಮ ಕ್ರೀಡೆ ಆಸಕ್ತರಿಗೆ, ಕಂಬಳ ಓಡಿಸುವವರಿಗೆ, ಯಜಮಾನರಿಗೆ ಇದ್ದಂಥ 2 ಅಂಶಗಳನ್ನು ತೆಗೆದುಹಾಕಿ ಆದ ಡ್ರಾಫ್ಟನ್ನು ಸರ್ಕಾರಕ್ಕೆ ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಅದೇ ಅಂತಿಮ ಆದೇಶವಾಗಿ ಬಂದಿರತಕ್ಕಂಥದ್ದು ಅದು ನನ್ನ ಸೌಭಾಗ್ಯ. ಹಾಗಾಗಿ ಈ ಕಂಬಳಕ್ಕೆ ಜಿಲ್ಲಾಡಳಿತ ವತಿಯಿಂದ ಜಿಲ್ಲೆಯ ಎಲ್ಲ ಇಲಾಖೆಗಳಿಂದ ಯಾವ ರೀತಿಯ ಸಹಕಾರವನ್ನು ಬೇಕು ಆ ಸಹಕಾರವನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ಮತ್ತು ವೈಯಕ್ತಿಕವಾಗಿ ನಾನು ಸದಾ ನಿಮ್ಮ ಸೇವೆಗೆ ಸಿದ್ಧ ಇರ್ತೇನೆ ಅಂತೇಳಿ ತಿಳಿಸ್ತಾ ಇದ್ದೀನಿ. ಇದರ ಜೊತೆಗೆ ಕಳೆದ ಬಾರಿ ನಮ್ಮ ಸಚಿವರು ಬಂದಿದ್ದು ಬೆಳ್ತಂಗಡಿಯಲ್ಲಿ ಒಂದು ಕಂಬಳಕ್ಕೆ ನಮ್ಮ ಸಚಿವರು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಈ ನಮ್ಮ ಕಂಬಳೋತ್ಸವ ಏನು ಮಂಗಳೂರು ಜಿಲ್ಲೆಯಲ್ಲಿ ನಡೀತದೆ, ಸುಮಾರು 9 ತಾಲೂಕುಗಳಲ್ಲಿ ಈ ಕಂಬಳೋತ್ಸವ ನಡೆಯೋದ್ರಿಂದ ವಾರ್ಷಿಕವಾಗಿ ಕಂಬಳಕ್ಕೆ ಕನಿಷ್ಠ 5 ಕೋಟಿ ಹಣವನ್ನು ನಿಗದಿ ಮಾಡಬೇಕಂತೇಳಿ ಕೂಡ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಸರ್. ಸೊ ಶೀಘ್ರದಲ್ಲಿ ಒಂದು 2 ಕೋಟಿ ಅನುದಾನವನ್ನು ನಿಗದಿ ಮಾಡ್ತೀರ ಅಂತ ಕೂಡ ಹೇಳಿದ್ದಾರೆ. ಸೊ ಅದರಲ್ಲಿ ನಡೀತಕ್ಕಂಥ ಎಲ್ಲ ಕಂಬಳಗಳಿಗೂ ಅದನ್ನು ನಾವು ಹಂಚಿಕೆ ಮಾಡ್ತೀವಿ. ಈ ಕಂಬಳ ಕ್ರೀಡೆಯನ್ನು ಮಂಗಳೂರು ಜಿಲ್ಲೆ, ಉಡುಪಿ ಜಿಲ್ಲೆ ಹೊರತುಪಡಿಸಿ ಇತರ ಜಿಲ್ಲೆಗಳು ಮತ್ತು ರಾಜ್ಯದಲ್ಲಿ ಇದನ್ನು ಒಂದು ರಾಜ್ಯ ಕ್ರೀಡೆಯಾಗಿ, ಜಾನಪದ ಕ್ರೀಡೆಯಾಗಿ ಸರ್ಕಾರವೇ 1 ತಿಂಗಳಿನಲ್ಲಿ ಇದನ್ನು ಆಚರಣೆ ಮಾಡುವಂಥ ಕಾರ್ಯಕ್ರಮ ರೂಪಿಸಲಿಕ್ಕೆ ತಾವುಗಳು ನೀವು ಮುಂದೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರಕ ಅಂಶಗಳನ್ನು ಸೇರಿಸಿ ನಾನು ಕಳಿಸ್ಕೊಳ್ಳಿಕ್ಕೆ ಸಿದ್ಧ ಇದ್ದೀನಿ ಅಂತೇಳಿ ಹೇಳ್ತಾ, ನಮ್ಮ ಜಿಲ್ಲೆಯ ಎಲ್ಲ ಕಂಬಳದ ಅಭಿಮಾನಿಗಳಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ನನಗಿಂತ ಹಿರಿಯರಿದ್ದಾರೆ, ತಂದೆ ಸಮಾನರಿದ್ದಾರೆ. ಸೊ ಅವರ ಆಶೀರ್ವಾದವನ್ನು ಕೋರ್ತಾ ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು, ತಂದೆ ತಾಯರಿಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಈ ಕ್ರೀಡೆಗೆ ಆಹ್ವಾನ ಕೊಟ್ಟಂತ ಹೈಕಳಭಾವ ಕಾಂತಾಬಾರೆ ಬೋಧಾಬಾರೆ ಕಂಬಳೋತ್ಸವದ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಜಂಟಿ ಕಾರ್ಯದರ್ಶಿಗಳು ಎಲ್ಲರಿಗೂ ಸಹ ನನ್ನ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥದ್ದು. ಇದು ಹೀಗೆ ಮುಂದುವರಿಲಿ. ಯಾವುದೇ ಕಾರಣಕ್ಕೂ ಈ ರೀತಿಯ ಕಾರ್ಯಕ್ರಮಗಳಿಗೆ ಯಾವುದೇ ಜಿಲ್ಲಾಡಳಿತ ತೊಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ವ್ಯಕ್ತಿ ತೊಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಒಂದು ಕ್ರೀಡೆಗಳು ಎಲ್ಲ ರೀತಿಯಲ್ಲಿ ಎಲ್ಲರ ಮನಗಳಲ್ಲಿ ತಲುಪಿಸಲಿಕ್ಕೆ ನಮ್ಮ ಜಿಲ್ಲಾಡಳಿತ ಸದಾ ಸಿದ್ಧ ಆಗಿರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ ಪ್ರಮಾಣ ಮಾಡ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ.